ದಕ್ಷಿಣ ಕನ್ನಡ ಜಿಲ್ಲೆಯ ಮೊತ್ತಮೊದಲ ಮೊಸರು ಕುಡಿಕೆ 100 ವರ್ಷಗಳನ್ನು ಪೂರೈಸಿರುವ ಅತ್ತಾವರದ ಮೊಸರು ಕುಡಿಕೆ ನಿನ್ನೆ ವೈಭವದಿಂದ ನಡೆಯಿತು. ಕರಾವಳಿ ಭಾಗದಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಪಡೆದಿರುವ ಅತ್ತಾವರದ ಮೊಸರು ಕುಡಿಕೆ ಸಂಭ್ರಮ ನಿನ್ನೆ ಸಂಜೆ ವೈಭವದಿಂದ ಸಮಾಪನಗೊಂಡಿತು. ಸಹಸ್ರಾರು ಮಂದಿ ಮೊಸರು ಕುಡಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಚೆಂಡೆ, ಕೊಂಬು, ಕಹಳೆ ವಾದನ ಮುಗಿಲು ಮುಟ್ಟಿತು. ಎಲ್ಲಿ ನೋಡಿದ್ರಲ್ಲಿ ಸಂಭ್ರಮ ಮೇಳೈಸಿತ್ತು. ಸಂಜೆಯಾಗ್ತಾ ಇದ್ದಂತೆ ಅತ್ತಾವರದ ರಸ್ತೆಗಳು ವಿದ್ಯುತ್ ದೀಪಗಳಿಂದ ರಂಗೇರಿದ್ವು. ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿ, ಅತ್ತಾವರ ಮೊಸರು ಕುಡಿಕೆ ಉತ್ಸವ ಸಮಿತಿ ಅತ್ತಾವರದ ಈ ಬಾರಿಯ 114ನೇ ವರ್ಷದ ಸಂಭ್ರಮ ಇಮ್ಮಡಿಸಿತು. ಧಾರ್ಮಿಕ ಸಭೆಯಲ್ಲಿ ಸಮಿತಿ ನೇತೃತ್ವ ವಹಿಸಿಕೊಂಡ ಅತ್ತಾವರ ಸುರೇಶ್ ಬಾಬು ಎಲ್ಲರನ್ನ ಸ್ವಾಗತಿಸಿದ್ರು. ಚಂದ್ರನಾಥ್ ಅತ್ತಾವರ ಸ್ವಾಗತಿಸಿದ್ರು. ಅಧ್ಯಕ್ಷತೆಯನ್ನ ಕರಾವಳಿ ಕಾಲೇಜು ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಗಣೇಶ್ ರಾವ್, ಕಾರ್ಪೊರೇಟರ್ ಎಸಿ ವಿನಯರಾಜ್, ಶಂಕರ್ ವಿಠ್ಠಲ್ ಕಂಪನಿಯ ಕಾರ್ಯವಾಹ ನಿರ್ದೇಶಕ ಪ್ರಶಾಂತ್ ರಾವ್ ಆರೂರು, ಡಾ ಕಿಶನ್ ರಾವ್ ಬಾಳಿಲ, ಉದ್ಯಮಿ ಉಮೇಶ್ ಸಾಲ್ಯನ್ ಉಪಸ್ಥಿತರಿದ್ದರು. ಬಳಿಕ ಸಂಗೀತ ರಸಮಂಜರಿ ನಡೆಯಿತು. ಬಳಿಕ ಮೊಸರು ಕುಡಿಕೆ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಚೆಂಡೆ, ಕೊಂಬು, ತಾಸೆ, ಹುಲಿ ಕುಣಿತ ರಾಜಮಾರ್ಗದಲ್ಲಿ ಸಾಗಿ ಬಂದವು. ವಿವಿಧ ಸ್ತಬ್ಧ ಚಿತ್ರಗಳು ಮೆರವಣಿಗೆಗೆ ಸಾಥ್ ನೀಡಿದ್ವು. ವೇದಿಕೆಯಲ್ಲಿ ವಿವಿಧ ರೂಪಕಗಳು ಪ್ರದರ್ಶನ ನಡೆಯಿತು. ಹುಲಿ ಕುಣಿತ ರಂಗೇರಿತು. ರಾಜಬೀದಿಯುದ್ದಕ್ಕೂ ಶ್ರೀಕೃಷ್ಣನ ಮೆರವಣಿಗೆ ನಡೆಯಿತು. ಈ ಮೂಲಕ 114ನೇ ವರ್ಷದ ಅತ್ತಾವರ ಮೊಸರು ಕುಡಿಕೆ ಉತ್ಸವ ಸಂಪನ್ನಗೊಂಡಿತು.
ಯಾಕೆ ನಾವು ಇಷ್ಟೊಂದು ಸಂಭ್ರಮದಿಂದ ಈಗ ಪುಟಾಣಿಗಳು ವೇದಿಕೆಗೆ ಬಂದರು, ಕೃಷ್ಣ ಪರಮಾತ್ಮನ ನೋಡಿದ ಕೂಡಲೇ ಫಸ್ಟಿಗೆ ನೆನಪಾಗೋದು ಪುಟಾಣಿ ಕೃಷ್ಣ. ಕೃಷ್ಣನನ್ನು ತುಂಟ ಹೇಳ್ತಾರೆ, ತುಂಟ ಅಲ್ಲ, ಆ ತಾಯಿಯ ಮನಸ್ಸನ್ನು ಮುದಗೊಳಿಸಲಿಕ್ಕೆ, ಆ ತಾಯಿಗೆ ತೃಪ್ತ ಭಾವನೆಯನ್ನು ಕೊಡಲಿಕ್ಕೆ ಕೃಷ್ಣ ಅನೇಕ ಆಟಗಳನ್ನು ಆಡ್ತಾನೆ. ಅದರೊಟ್ಟಿಗೆ ಅಷ್ಟು ಸಣ್ಣ ಪ್ರಾಯದಲ್ಲಿ ತನ್ನ ದೈವಿ ಸ್ವರೂಪದ ಮುಖಾಂತರ ದುಷ್ಟ ನಿಗ್ರಹವನ್ನು ಮಾಡ್ತಾನೆ. ಈಗ ಪುಟಾಣಿಗಳು ವೇದಿಕೆಗೆ ಬರುವಾಗ ಯಾರ ಮಕ್ಕಳು, ಯಾವ ಜಾತಿ, ಯಾವ ಪಕ್ಷ, ಬಡವ ಬಲ್ಲಿದ ಹೇಳುವಲ್ಲಿ ದೇವರ ರೂಪವಾಗಿ ಮಕ್ಕಳು ಬಂದರು. ನಮ್ಮ ಕೈಯಲ್ಲಿ ನಾವು ಪ್ರಶಸ್ತಿಯನ್ನು ಕೊಡುವಾಗ ನಮಗೆ ಖುಷಿಯಾಯಿತು, ಅದು ನಮಗೆ ಆಶೀರ್ವಾದ ಅಂತ ನಾವು ಭಾವಿಸ್ತೇವೆ. ನಾವು ಚಿಕ್ಕದಿದ್ದಾಗ ನಮ್ಮ ಅಜ್ಜಿ ಅಜ್ಜ ಅಥವಾ ಅಪ್ಪ ಅಮ್ಮ ನಮಗೆ ಇದೇ ರೀತಿ ಇಲ್ಲಿ ಈ ನೃತ್ಯವನ್ನು ನೋಡಿದಾಗ ಅದೆಷ್ಟು ಖುಷಿ ಆಯ್ತಲ್ಲ. ಕೃಷ್ಣ ರಾಧೆ ನಮ್ಮ ಮುಂದೆ ಬಂದು ನೃತ್ಯ ಮಾಡಿದಂತಹ ಒಂದು ನಮಗೆ ಭಾಸ ನಮಗೆ ಆಯಿತು. ಈಗಿನ ಮಕ್ಕಳಿಗೆ ಇಷ್ಟು ಈ ರೀತಿಯ ಒಂದು ಇದು ತಪ್ತಾ ಇದೆ. ಅದರಿಂದ ಪೋಷಕರು ಮಕ್ಕಳಿಗೆ ಆದಷ್ಟು ಪೌರಾಣಿಕ ಕಥೆಗಳನ್ನು ಹೇಳುವುದರ ಮೂಲಕ ಇಂತಹ ಸಂಗೀತ, ನೃತ್ಯ, ಯಕ್ಷಗಾನ ಅಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮ ಮಕ್ಕಳನ್ನು ಜಾಸ್ತಿ ಆಸಕ್ತಿಯನ್ನು ವಹಿಸುವುದರ ಮೂಲಕ, ಹಾಗೆ ಉತ್ತಮ ನೀತಿ ಪಾಠಗಳನ್ನು ಹೇಳಿಕೊಡುವುದರ ಮೂಲಕ ಮಕ್ಕಳ ಸರ್ವತೋಮುಖ ಅವರ ಒಂದು ಅಭಿವೃದ್ಧಿಗೆ ತಾವು ಪ್ರೇರೇಪಿಸಬೇಕು ಅಂತ ತನ್ನ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಈ ಸಮಿತಿ ಇದು 114 ವರ್ಷದ ಮೂಲು ಈತ 1000 ಜನ ಒಟ್ಟು ಸೇರಿದು ಒಂದು ಮಲ್ಪನಾಗ ಆಕಲಿನ ಆನಾದ ಹೆಲ್ಪ್ ಮಲ್ಪರೆ ಸಪೋರ್ಟ್ ಮಲ್ಪರೆ ನಮ್ಮ ಈ ಗ್ರಾಮದ ಏತ್ ಉದ್ಯೋಗಲ್ಲ ಸಮಿತಿ ನಮ್ಮ ಪೂರ ಹೆಲ್ಪ್ ಮಲ್ಪೋಡು ಎಂಕಲ್ ಅವೇ ಒಂಜಿ ಇಚ್ಛೆ ಮುಕ್ಳಿಗೆ ಏತ್ ಸಪೋರ್ಟ್ ಮಲ್ಪರೆ ಹಾಕೊಂಡು ಆತ ಮಲ್ತು ನಮ್ಮ ತೊಂದು ಅದನ್ನ ಮ್ಯಾಜಿಕನ್ನು ತೊಗೊಂಡುಪ್ಪ ಅಂದು ಆತ ಬಂದು ಏನು ಕೃಷ್ಣದೇವರನ್ನ ಪೂರ ಬ್ಲೆಸ್ಸಿಂಗ್ಸ್ಗೆ ಎಂದು ಕೈ ಮುಗಿತು ಮುಗಿಪ.